ಕರಾವಳಿಯ ಪ್ರತಿಭೆಗಳು ಸಿನಿಮಾ ರಂಗದಲ್ಲಿ ಸೃಷ್ಟಿಸಿರುವ ಹವಾ ಎಲ್ರಿಗೂ ಗೊತ್ತೇ ಇದೆ. ಹಲವಾರು ಪ್ರಶಸ್ತಿಗಳನ್ನು ಬಾಚಿಕೊಂಡ ಒಂದು ಮೊಟ್ಟಿಯ ಕಥೆ ಚಿತ್ರತಂಡವು ಕರಾವಳಿಗರ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸಿದೆ. ಇದೀಗ ಇದೇ ಟೀಮ್ ಮತ್ತೊಂದು ಸಿನಿಮಾ ಮೂಲಕ ತುಳು ಮತ್ತು ಕನ್ನಡ ಸಿನಿರಂಗದಲ್ಲಿ ಸೆನ್ಸೇಷನ್ ಮೂಡಿಸಲು ಸಜ್ಜಾಗಿದೆ. ಈಗಾಗಲೇ ಸಿನಿಮಾ ತಂಡವು ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದು ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಫ್ರಮ್ ದಿ ಮೇಕರ್ಸ್ ಆಫ್ ಆಲ್ ಟೈಮ್ ಫೇವರೇಟ್ ಹಿಟ್ ಸಿನಿಮಾ ಒಂದು ಮೊಟ್ಟಿಯ ಕತೆ ತಂಡದ ಮತ್ತೊಂದು ಸಿನಿಮಾ ರೆಡಿ ಆಗ್ತಾ ಇದೆ. ಅದುವೇ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್. ಹೌದು, ಇಡೀ ಚಿತ್ರತಂಡವೇ ಕರಾವಳಿಯತ್ತ ತಿರುಗಿ ನೋಡುವಂತೆ ಮಾಡಿದ ಒಂದು ಮೊಟ್ಟಿಯ ಕಥೆ ಸಿನಿಮಾ ತಯಾರಿಸಿದ ತಂಡವು ಇದೀಗ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಎನ್ನುವ ಸಿನಿಮಾವನ್ನ ತುಳು ಮತ್ತು ಕನ್ನಡ ಭಾಷೆಯಲ್ಲಿ ತಯಾರು ಮಾಡ್ತಾ ಇದೆ. ಅದ್ಭುತ ಪ್ರತಿಭೆ ರಾಹುಲ್ ಅಮೀನ್ ನಿರ್ದೇಶನದಲ್ಲಿ ವಿಜೆ ವಿನೀತ್ ರವರ ಮುಖ್ಯ ಭೂಮಿಕೆಯ ನಟನೆಯಲ್ಲಿ ಮೂಡಿಬರ್ತಾ ಇರುವ ಸಿನಿಮಾ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಇದೀಗ ಸಿನಿಮಾ ತಂಡವು ಮೊದಲ ಮೋಷನ್ ಪೋಸ್ಟರ್ನ ರಿಲೀಸ್ ಮಾಡಿದ್ದು ಭರ್ಜರಿ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಒಂದು ಪಕ್ಕಾ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ವೈಭವ್ ಫ್ಲಿಕ್ಸ್ ಮತ್ತು ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಸಹಯೋಗದಲ್ಲಿ ಆನಂದ್ ಎನ್ ಕುಂಪಲ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಮುಖ್ಯ ಭೂಮಿಕೆಯಲ್ಲಿ ಬಹುಮುಖ ಪ್ರತಿಭೆ ವಿಜೆ ವಿನೀತ್ ಮತ್ತು ಯಶ ಶಿವಕುಮಾರ್ ನಟಿಸಿದ್ದಾರೆ. ಋಷಿ ಎನ್ನುವ ಪಾತ್ರವನ್ನ ವಿಜೆ ವಿನೀತ್ ನಿರ್ವಹಿಸ್ತಾ ಇದ್ದಾರೆ. ಪ್ರಸನ್ನ ಶೆಟ್ಟಿ ಬೈಲೂರು ಅವರ ಸಂಭಾಷಣೆಯು ಚಿತ್ರಕ್ಕಿದ್ದು ವಿಷ್ಣು ಪ್ರಸಾದ್ ರವರು ಡಿಒಪಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯುವ ಪ್ರತಿಭೆ ಸೃಜನ್ ಕುಮಾರ್ ತೋನ್ಸಿ ಅವರ ಸಂಗೀತ ಈ ಚಿತ್ರಕ್ಕಿದೆ. ಉಳಿದಂತೆ ಸಿನಿಮಾದಲ್ಲಿ ಬಹಳಷ್ಟು ದೊಡ್ಡ ತಾರಾಗಣವಿದೆ. ಅದ್ಧೂರಿಯಾಗಿ ಚಿತ್ರೀಕರಣ ನಡೆದಿದ್ದು ಭರ್ಜರಿ ಸೆಟ್ಗಳ ಮೂಲಕ ಸಾಂಗ್ಗಳ ಶೂಟಿಂಗ್ ಆಗಿವೆ. ಇನ್ನು ಸಿನಿಮಾ ತಂಡದಲ್ಲಿ ಬಹಳ ದೊಡ್ಡ ತಂಡವೇ ಕೆಲಸ ಮಾಡಿದ್ದು ಬಿ ಅಶೋಕ್ ಕುಮಾರ್, ಸುಹಾನ್ ಪ್ರಸಾದ್, ಪವನ್ ಕುಮಾರ್, ನಿತಿನ್ ರಾಜ್ ಶೆಟ್ಟಿ, ಜಿತೇಶ್ ಕುಮಾರ್, ಅರ್ಪಿತ್ ಅಡ್ಯಾರ್, ಸೀತಾರಾಮ್ ಶೆಟ್ಟಿ, ಅಜಯ್ ಬಾಳಿಗಾ, ವಿಷ್ಣು ಪ್ರಸಾದ್, ಜಾಕೋಬ್ ಜಾನ್ಸನ್, ಸೃಜನ್ ಕುಮಾರ್, ಚೇತನ್ ಡಿಸೋಜಾ, ನವೀನ್ ಶೆಟ್ಟಿ, ಶಬರೀಶ್ ಕಬ್ಬಿನಲೆ, ಶಾಮಿಲ್ ಬಂಗೇರಾ, ರಕ್ಷಣ್ ಮಾಡೂರು, ಕೀರ್ತನ್ ಭಂಡಾರಿ, ರೋಹಿತ್ ಶೆಟ್ಟಿ ಮತ್ತಿತರರ ಶ್ರಮವಿದೆ. ಈ ಮೂಲಕ ಭರ್ಜರಿ ಮನೋರಂಜನೆಯನ್ನ ಒದಗಿಸಲು ಮತ್ತೊಂದು ಸಿನಿಮಾ ತಯಾರಾಗಿ ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.